ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಪುತ್ತೂರು. ಸ್ನಾತಕೋತ್ತರ ವಾಣಿಜ್ಯ ವಿಭಾಗ IQAC ಮತ್ತು HEF ಮಹಿಳಾ ಘಟಕ ಮತ್ತು ರೇಡಿಯೋ ಪಾಂಚಜನ್ಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಉದ್ಯಮಶೀಲತೆಯಲ್ಲಿ ಯಶಸ್ಸು ಮಾಹಿತಿ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮ PG ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಡಾಕ್ಟರ್ HG ಶ್ರೀಧರ್, ನಿರ್ದೇಶಕರು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಡಾಕ್ಟರ್ ವಿಜಯ ಸರಸ್ವತಿ ಡೀನ್ ಸ್ನಾತಕೋತ್ತರ ವಿಭಾಗ, ಶ್ರೀ ರವಿನಾರಾಯಣ್ ಎಂ, ಶ್ರೀ ಗಿರೀಶ್ ಎಂ, ಶ್ರೀ ಕೇಶವ ಪ್ರಸಾದ್ ಮುಳಿಯಾ, HEF ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಮುಳಿಯಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅನನ್ಯ ಮತ್ತು ಪೂಜಶ್ರೀ ಫಸ್ಟ್ MCom ಇವರು ಪ್ರಾರ್ಥನೆಯನ್ನು ಮಾಡಿದರು. ಡಾಕ್ಟರ್ ವಿಜಯ ಸರಸ್ವತಿ ಅವರು ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದರು. ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಮುಳಿಯಾ ಇವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪೋಜ್ವಲನೆಯೊಂದಿಗೆ ಡಾಕ್ಟರ್ HG ಶ್ರೀಧರ್ ಇವರು ನೆರವೇರಿಸಿ ಉದ್ಘಾಟನಾ ನುಡಿಗಳನ್ನು ಹೇಳಿದರು. ಕೊನೆಯದಾಗಿ ಅತಿಥಿಗಳಿಗೆ ಧನ್ಯವಾದ ಸಮರ್ಪಿಸುವುದರ ಜೊತೆಯಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮೇಘನಾ ಸೆಕೆಂಡ್ MCom ಇವರು ನಡೆಸಿಕೊಟ್ಟರು. ಉದ್ಯಮಶೀಲತೆಯಲ್ಲಿ ಯಶಸ್ಸು ಮಾಹಿತಿ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್, ಡಾಕ್ಟರ್ ವಿಜಯ ಸರಸ್ವತಿ ಡೀನ್ ಸ್ನಾತಕೋತ್ತರ ವಿಭಾಗ, ಶ್ರೀ ರವಿನಾರಾಯಣ್ ಎಂ, ಶ್ರೀ ಗಿರೀಶ್ ಎಂ, ಶ್ರೀಮತಿ ಮೀರಾ ಮುರಳೀಧರ್, ಶ್ರೀ ಕೇಶವ ಪ್ರಸಾದ್ ಮುಳಿಯಾ, ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಮುಳಿಯಾ ಉಪಸ್ಥಿತರಿದ್ದರು. ಈ ಸಮಾರೋಪ ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಧನ್ಯವಾದ ಸಮರ್ಪಣೆಯ ಜೊತೆಗೆ ಕಾರ್ಯಕ್ರಮವನ್ನು ನವೀನ್ ಕೃಷ್ಣ ಫಸ್ಟ್ MCom ಇವರು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ HEF ಮಹಿಳಾ ಘಟಕದ ಕಾರ್ಯದರ್ಶಿಗಳಾದ ಶ್ರೀಮತಿ ಮಹಾಲಕ್ಷ್ಮಿ ಕೆಮ್ಮಿಂಜೆ, ಶ್ರೀಮತಿ ಶರಾವತಿ, ಶ್ರೀಮತಿ ಉಮಾ ಡಿ ಪ್ರಸನ್ನ, ಶ್ರೀಮತಿ ಪ್ರಭಾವತಿ ಹಾಗೂ HEF ಅಧ್ಯಕ್ಷರಾದ ಸತೀಶ್ ರಾವ್ ಉಪಸ್ಥಿತರಿದ್ದರು. ಎಲೆಕ್ಟ್ರಿಕ್ ಉದ್ಯಮದ ಕುರಿತು ಉದ್ಯಮಿಗಳಾದ ಶ್ರೀ ರವಿನಾರಾಯಣ ಇವರು ಮಾಹಿತಿಯನ್ನು ನೀಡಿದರು. ಇವರು ಆರಂಭ ಮಾಡಿದ ಮೈತ್ರಿ ಎಲೆಕ್ಟ್ರಿಕಲ್ ಕಂಪನಿಯ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. ಜೊತೆಗೆ ಒಬ್ಬ ವ್ಯಕ್ತಿ ಒಂದು ಉದ್ಯಮ ಶುರು ಮಾಡಬೇಕೆಂದು ಅಂದುಕೊಂಡಾಗ ಆತನಿಗೆ ಆ ಉದ್ಯಮದ ಬಗ್ಗೆ ಅಷ್ಟು ಜ್ಞಾನವಿಲ್ಲದಿದ್ದರೂ ಆ ಉದ್ಯಮದ ಬಗ್ಗೆ ತಿಳಿದಿರುವವರನ್ನು ಒಟ್ಟುಗೂಡಿಸಿಕೊಂಡು ಉದ್ಯಮವನ್ನು ಪ್ರಾರಂಭಿಸಬಹುದು ಎಂದು ಹೇಳಿದರು. ಹೀಗೆ ಒಬ್ಬ ಉದ್ಯಮಿಯ ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸೇರಿದ ಎಲ್ಲರಿಗೂ ಉದ್ಯಮದ ಬಗ್ಗೆ ಹೇಳುವುದರ ಜೊತೆಗೆ ಯಾವೆಲ್ಲ ಹೊಸ ಉದ್ಯಮವನ್ನು ಪ್ರಾರಂಭಿಸಬಹುದು ಎಂದು ತಮ್ಮ ಅವಧಿಯಲ್ಲಿ ಹೇಳಿದರು. ಈ ಅವಧಿಯನ್ನು ತನುಜಾ ಸೆಕೆಂಡ್ MCom ನಿರೂಪಿಸಿದರು. ಶ್ರೀ ಗಿರೀಶ್ ಎಂ ಇವರು ಆಹಾರೋದ್ಯಮ ಉದ್ಯಮದ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ಮಾಡಿದರು. ಆಹಾರ ಉದ್ಯಮದಲ್ಲಿ ಸಂತೃಪ್ತಿ ಹೋಟೆಲ್ ಅನ್ನು ಇವರು ಆರಂಭಿಸಿದರು. ಈ ಹೋಟೆಲ್ನ ಬಗ್ಗೆಯೂ ತಮ್ಮ ಅವಧಿಯಲ್ಲಿ ಗಿರೀಶ್ ಇವರು ಹೇಳಿದ್ದಾರೆ. ಜೊತೆಗೆ ಹೋಟೆಲ್ನ ಉದ್ಯಮದಲ್ಲಿ ಇರುವಂತಹ ಕಷ್ಟಗಳು, ಅದರ ಜೊತೆಗೆ ಬೇರೆ ಹೋಟೆಲ್ಗಳ ಪೈಪೋಟಿಯನ್ನು ಹೇಗೆ ಎದುರಿಸಬೇಕೆಂಬುದನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ಹೋಟೆಲ್ನಲ್ಲಿ ಅಡುಗೆ ಮಾಡಲು ಜನ ಸಿಗದಾಗ ಆಗುವ ಕಷ್ಟಗಳು ಮತ್ತು ಹೊಸ ಅಡುಗೆಯವರು ಬಂದಾಗ ದಿನದಿಂದ ದಿನಕ್ಕೆ ಬದಲಾಗುವ ಪದಾರ್ಥಗಳ ರುಚಿಯ ಬಗ್ಗೆ ತಿಳಿಸುತ್ತಾ ಇಂತಹ ಸಂದರ್ಭದಲ್ಲಿ ನಮಗೆ ಅಡುಗೆ ಗೊತ್ತಿದ್ದರೆ ಅದರಿಂದ ಆಗುವ ಪ್ರಯೋಜನಗಳನ್ನು ಕೂಡ ವಿವರಿಸಿದ್ದಾರೆ. ಈ ಅವಧಿಯನ್ನು ನೀಹಾ ಸೆಕೆಂಡ್ MCom ಇವರು ನಿರೂಪಿಸಿದರು. ಶ್ರೀಮತಿ ಮೀರಾ ಮುರಳೀಧರ್ ಇವರ ಸಂವಾದ ಕಾರ್ಯಕ್ರಮದಲ್ಲಿ ಇವರ ಜೊತೆಗೆ ಶರಾವತಿ, ರವಿನಾರಾಯಣ ಮತ್ತು ಕೃಷ್ಣವೇಣಿ ಪ್ರಸಾದ್ ಮುಳಿಯಾ ಜೊತೆಗಿದ್ದರು. ಇವರು ತಾವು ಪ್ರಾರಂಭಿಸಿದ ಕಂಪನಿಯ ಬಗ್ಗೆ ತಿಳಿಸಿದ್ದಾರೆ. ಇವರು ಅಗತ್ಯವಿರುವ ಗಿಡಮೂಲಿಕೆ ಔಷಧಿಯ ಸಸ್ಯಗಳನ್ನು ಬೆಳೆಸಿ ಅದರಿಂದ ಗಿಡಮೂಲಿಕೆ ಉತ್ಪನ್ನಗಳನ್ನು ತಯಾರಿಸಿದ್ದಾರೆ. ಇದರೊಂದಿಗೆ ಸತ್ವಂ ಎಂಬ ಹರ್ಬಲ್ ಮಿನರಲ್ ವಾಟರ್ ಕೂಡ ಇವರ ಸಂಸ್ಥೆಯ ಉತ್ಪನ್ನ. ಇವರು ತಮ್ಮ ಸಾಧನೆಯಲ್ಲಿ ತಮ್ಮ ಮನೆಯವರ ಸಹಕಾರವನ್ನು ಕೂಡ ನೆನಪಿಸಿಕೊಂಡಿದ್ದಾರೆ. ಈ ಅವಧಿಯನ್ನು ತೇಜಸ್ವಿ ಸೆಕೆಂಡ್ MCom ಇವರು ನಿರೂಪಿಸಿದರು. ಶ್ರೀ ಕೇಶವ ಪ್ರಸಾದ್ ಮುಳಿಯಾ ಇವರು ಆಭರಣ ಮತ್ತು ಇತರ ಉದ್ಯಮಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ನಡೆಸಿದರು. ಇವರ ಅವಧಿಯಲ್ಲಿ ತಮ್ಮ ಸಂಸ್ಥೆಯಾದ ಮುಳಿಯಾ ಜುವೆಲರ್ಸ್ನ ಆರಂಭದಿಂದ ಹಿಡಿದು ಈಗ ಅದು ಯಾವ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಇದೆ ಮತ್ತು ಸಂಸ್ಥೆ ಹೊಂದಿರುವ ಶಾಖೆಗಳ ಬಗ್ಗೆ ತಿಳಿಸಿದ್ದಾರೆ. ಜೊತೆಗೆ ತಮ್ಮ ಸಂಸ್ಥೆಯು ಉದ್ಯೋಗಿಗಳಿಗೆ ಸ್ವಂತ ನಿವೇಶನದ ಅವಶ್ಯಕತೆ ಇದ್ದಾಗ ಫೈಂಡ್ ದ ನೀಡ್ ಅಂಡ್ ಫಿಲ್ ದ ಗ್ಯಾಪ್ ಎಂಬಂತೆ ಮುಳಿಯಾ ಪ್ರಾಪರ್ಟೀಸ್ನ ಉಗಮಕ್ಕೆ ಕಾರಣವಾದ ರೋಚಕ ವಿಚಾರವನ್ನು ತಿಳಿಸಿದರು. ಜೊತೆಗೆ ಯುವ ಉದ್ಯಮಿಗಳಿಗೆ ಇರುವ ಅವಕಾಶಗಳು, ಡಿಜಿಟಲ್ ಇಂಡಿಯಾದಿಂದ ಆಗುವಂತ ಪ್ರಯೋಜನಗಳನ್ನು ಹಾಗೂ ಸ್ವ ಉದ್ಯೋಗಕ್ಕೆ ಇರುವ ಬೇರೆ ಬೇರೆ ಅವಕಾಶದ ಬಗ್ಗೆ ಶ್ರೀ ಕೇಶವ ಪ್ರಸಾದ್ ಮುಳಿಯಾ ಇವರು ತಮ್ಮ ಅವಧಿಯಲ್ಲಿ ತಿಳಿಸಿದ್ದಾರೆ. ಈ ಅವಧಿಯನ್ನು ನವೀನ್ ಕೃಷ್ಣ ಫಸ್ಟ್ MCom ಇವರು ನಿರೂಪಿಸಿದರು.